ಸರಕಾರಿ ಯೋಜನೆಗೆ ಕೋಟಿಗಟ್ಟಲೆ ಖರ್ಚು ಮಂತದ ಉಳಚರಂಡಿ ಕಾಮಗಾರಿಗೆ ಬೋಡಾದ ಇಂಚಿಪ ಕಾಂಕ್ರೀಟ್ ಪಾಡ್ನ ಮಾರ್ಗನು ಪುಡಪ್ಪನ ಕೆಲಸ ಕುಂಟಿಕಾನ ಮುಲ್ಲಕಾಡ ನಡ್ತೊಂದುಂಡು 10 ಕೋಟಿ ಹೆಚ್ಚ ಪಣವು ಅನುದಾನಡು ಮಾರ್ಗಗೂ ಕಾಂಕ್ರೀಟ್ ಪಾಡ್ದಿತ್ತೇರು ಅಭಿವೃದ್ಧಿ ಮಲ್ಪನೆಂದಾಂಡಲ ಸರಕಾರಗೂ ತನ್ನಾತಿಗೆ ಮಿತ್ತಿರ್ದು ಕಾಸು ದೊರೆಯುವಜಿ ಜನಕುಲು ತೆರಿಗೆ ಕಟ್ವೇರು ವರ್ಷ ಮಾತಾ ತೆರಿಗೆಡ್ಲ ಎರ್ತೆ ಹಾಕೊಂಡು ಅಂಚಿನ ತೆರಿಗೆ ಎಡ್ದೆ ಸರ್ಕಾರ ಅಭಿವೃದ್ಧಿ ಕೆಲಸಗೂ ಅನುದಾನ ಒದಗಾವುಂಡು ಅಂಚಿನವಲು ಹೊರಮಲ್ತಿನ ಅಭಿವೃದ್ಧಿ ಕಾಮಗಾರಿನ ಕೂಡ ದರ್ತದ ದಿಪ್ಪುನೆಂದಾಂಡ ಜನಕುಲು ಕಟ್ಟುನ ತೆರಿಗೆಗೆ ದಾನೆ ಬೆಲೆ ಕುಡ್ಲಡಿತ್ತೆ ಅಂಚಿನ ಒಂಜಿ ಅಧಿಕಾರ್ಲನ ಜವಾಬ್ದಾರಿದಾಂತಿನ ಬೇಲೆ ನಡ್ತೊಂದುಂಡು ಕುಂಟಿಕಾನ ಮುಲ್ಲಕಾಡಿಡೆ ಕಾವೂರುಗು ಜೋಡ್ಸವನ ಮಾರ್ಗುಗು ಕರಿನ 2 ವರ್ಷದುಂಬು ಕಾಂಕ್ರೀಟ್ ಪಾಡ್ದು ಸಜ್ಜು ಮಂತದಂಡ ನೆಕ್ಕಾದ 10 ಕೋಟಿ ರೂಪಾಯಿದಲ ಹೆಚ್ಚ ಅನುದಾನ ಕಲಸದೇರು ಆಂಡ ಇತ್ತೆ ಕರ್ನಾಟಕ ಸಮಗ್ರ ನೀರು ಸರಬರಾಜು ನಿರ್ವಹಣಾ ಹೂಡಿಕೆ ಕಾರ್ಯಕ್ರಮ ಆಡಿಟ್ಟು ಕಾಮಗಾರಿ ನಡ್ತೊಂದಿದ್ದದು ಎಂದೆಕಾದ ಕಾಂಕ್ರೀಟ್ ಮಾರ್ಗನೆ ಪುಡತೊಂದುಂಡು ಎಡಿಬಿ ಸಹಾಯದ ಕರ್ನಾಟಕ ಸಮಗ್ರ ನೀರು ಸರಬರಾಜು ನಿರ್ವಹಣಾ ಹೂಡಿಕೆ ಕಾರ್ಯಕ್ರಮದ ಅಡಿಟ್ಟು ಕುದ್ರೋಳಿ ವೆಟ್ಫೀಲ್ಡ್ ಕಾವೂರು ಮುಲ್ಲಕಾಡು ಎಸ್ಟಿಪಿನ ಮಾಮಲ್ಲ ಪೈಪ್ಲೈನ್ ಜೋಡ್ಸವನ ಕಾಮಗಾರಿ ನಡ್ತೊಂದುಂಡು ಒಟ್ಟು 11 ಕಿಲೋಮೀಟರ್ ಉದ್ದದ 280 ಕೋಟಿ ರೂಪಾಯಿ ಖರ್ಚಿದ ಹೊಸ ಲೈನ್ ಕಾಮಗಾರಿ ಒಂದು ಆದುಂಡು ಆಂಡ ಈ ಕಾಮಗಾರಿ ನಡಪಾವನ ಬಗೆಟ್ ಪಾಕವಡ್ಚಲಿರ್ದು ಯೋಜನಾ ವರದಿ ತಯಾರಿಡು ಉಂಡು ಇಂಚಿನ ಮಾಮಲ್ಲ ಯೋಜನೆ ಜಾರಿಯಾಪನ ಬಗೆಟ್ ಪಾಲಿಕೆ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಸರಿಯಾಯಿನ ಮಾಹಿತಿ ಇತ್ತನಲ್ಲ ಕಾವೂರು ಮುಲ್ಲಕಾಡು ಮಾರ್ಗಗೂ ಕಾಂಕ್ರೀಟ್ ಪಾಡ್ದುಂಡು ಇತ್ತೆ ಕರಿನ ಒಂಜಿ ವಾರದ್ದು ಮುಲ್ಲಕಾಡು ಪರಿಸರಡು ಮಾಮಲ್ಲ ಎಂತ್ರಡು ಕಾಂಕ್ರೀಟ್ ಮಾರ್ಗಡು ಸುಮಾರು 4 ಅಡಿದಾತು ಅಗಿಲೋಡು ಕೊರೆದು ಗುಂಡಿ ತೋಡೊಂದುಲ್ಲೇರು ನಿರ್ದಾದ ರಡ್ಡು ಸರ್ತಿ ಮಾರ್ಗದ ಕಾಮಗಾರಿ ನಡಪಾವನ ಸ್ಥಿತಿಗತಿ ಉಂಟಾಗ್ತಂಡು ಕಾವೂರು ಮುಲ್ಲಕಾಡಿನಲ್ಲಿರುವ STP ಪ್ಲಾಂಟ್ ಇಂದ ರೀಸೈಕಲ್ ವಾಟರ್ನು ನಗರದ ವಿವಿಧೆಡೆಗೆ ಸಪ್ಲೈ ಮಾಡಲಿಕ್ಕೆ ದೊಡ್ಡದಾದ ಬೃಹತ್ತಾರದ ಪೈಪ್ಗಳನ್ನು ಅಳವಡಿಸ್ತಾ ಇದ್ದಾರೆ. ಈ ಪೈಪುಗಳನ್ನು 2 ವರ್ಷ ಹಿಂದೆ ಕುಂಟಿಕಾನದಿಂದ ಕಾವೂರು ತನಕದ ಕಾಂಕ್ರೀಟ್ ರೋಡನ್ನು ಪುನಃ ಅಗೆದು ಕಟ್ಟಿಂಗ್ ಮಾಡಿ ಪುನಃ ಲಕ್ಷಗಟ್ಟಲೆ ಖರ್ಚು ಮಾಡಿದಂಥ ಏರ್ಪೋರ್ಟ್ ರೋಡನ್ನು ಅಗೆದು ಪುನಃ ಪೈಪನ್ನು ಅಳವಡಿಸ್ತಾ ಇದ್ದಾರೆ. ಸಾರ್ವಜನಿಕ ಹಣ ಹೇಗೆ ಪೋಲಾಗ್ತಾ ಇದೆ ಅಂತ ಹೇಳೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ನಾವು ಒಂದು ಭವಿಷ್ಯದಲ್ಲಿ 2 ವರ್ಷ ಅಥವಾ 5 ವರ್ಷ 10 ವರ್ಷವರೆಗೆ ನಾವು ಏನು ಆಗ್ತದೆ ಏನು ಕಾಮಗಾರಿ ಕೈಗೊಳ್ಳಬೇಕಂತ ಒಂದು ದುರಾಲೋಚನೆ ಮತ್ತು ಪೂರ್ವಾಲೋಚನೆ ವಿಷನ್ ಇಲ್ಲದಿದ್ದರೆ ಅಧಿಕಾರಿಗಳ ಅವಾಂತರಕ್ಕೆ ಇದು ಒಂದು ಉದಾಹರಣೆ. ನಮ್ಮ ತೆರಿಗೆ ಹಣ ಇದು ಒಂದು ಹೇಗೆ ಪೋಲಾಗ್ತಾ ಇದೆ. ಇಷ್ಟು ಲಕ್ಷಾಂತರ ಜನರು ತೆರಿಗೆ ಕಟ್ಟಿದ ಮನೆ ತೆರಿಗೆ ಮತ್ತು ಬೇರೆ ಬೇರೆ ವೃತ್ತಿ ತೆರಿಗೆ ಆ ತೆರಿಗೆ ಈ ತೆರಿಗೆ ಕಳೆದಂಥ ಹಣವನ್ನು ನಗರ ಪಾಲಿಕೆ ಯಾವುದೇ ಒಂದು ದುರಾಲೋಚನೆ ಅವರ ಅಧಿಕಾರಿಗಳ ಬೇಜವಾಬ್ದಾರಕ್ಕೆ ಹಣ ಪೋಲು ಮಾಡ್ತಾ ಇದೆ.